सर्वं फलं मया देवास्तापनं देवरस्तवः तेन मे सुपरावाप्तिर्भवे जन्मनि जन्मनि मापादवडिपर्यन्तं गुरुणामाकृतिस्मरेत् तेन विघ्नाः प्रणश्यन्ति सिद्ध्यन्ति न मनोरथाः। ॐ नमो व्रातपतये नमो गणपतये नमो ब्रह्मपतये नमस्ते स्तुलम्बोधराय एकदन्ताय विघ्ननाशिने शिवसुताय श्रीवरदमूर्तये नमः। श्रीमन्महागणपतये नमः। प्रार्थनां समर्पयामि। भूयात् भूयोति पद्मा अभयवरदरप्तका प्रस्तुराभा रत्नोगा बद्धमोदी विमलरुद्रानाथवादिव्या नानाकल्पाभिरामा सुधमधुरमुखी सर्वजीवाणमुख्या पद्माक्षी पद्मनाभो रसिकनुसती पद्मगां शेषेर्महान् महालक्ष्मी मा प्रार्थनां समर्पयामि। काळी काळी महाकाळी कालरात्रि भयंकरी चंडीं चामुंडीं चंडाक्षी चंडदेवी विनाशिनी मारी मारी महामारी लोकमारी महेश्वरी रक्ष रक्ष महादेवी भयनाशिनी भद्रकाली मा प्रार्थनां समर्पयामि। सर्वस्वरूपे सर्वेशे सर्वशक्ति समन्विते भयभ्यो त्रायिनो देवी दुर्गे देवी नमोस्तुते। ओम महालक्ष्मी जयलक्ष्मी सरस्वती श्रीलक्ष्मी वरलक्ष्मी च महालक्ष्मी प्रार्थना समर्पयामि। ಹನ್ನೊಂದು ದಿವಸದಲ್ಲಿ ನಿರಂತರವಾಗಿ ಕ್ಷೇತ್ರದಲ್ಲಿ ದೇವರೇ ನಮ್ಮ ದೀಕ್ಷೆಗಳಿಗೆ ಪ್ರೇರೇಪಣೆ ಕೊಟ್ಟು ಆದಂತಹ ಉತ್ಸವ ಅಂತಹ ಉತ್ಸವವನ್ನು ಕೇವಲ ಇಡೀ ದೇಶ ವಿದೇಶಗಳಿಂದ ಎಲ್ಲರೂ ಸೇರಿ ಮಾಡುವಂತಹ ಉತ್ಸವ ನಾಡ ಹಬ್ಬವನ್ನಾಗಿ ನಾವು ಆಚರಣೆ ಮಾಡುವಂತಹ ನಾವು ಸಂಕಲ್ಪ ಇಟ್ಕೊಂಡಿದ್ದೇವೆ. ಎಲ್ಲ ಸಮುದಾಯದವರು ಎಲ್ಲರೂ ಭಕ್ತವರ್ಗದವರು ಇದಕ್ಕೆ ನಮ್ಮ ರೀತಿಯಲ್ಲಿ ಸಹಕಾರ ಮಾಡಿದವರಿಗೆಲ್ಲರಿಗೂ ಕೂಡ ಆ ಮಹಾತಾಯಿಯ ಅನುಗ್ರಹ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು ಅಂತ ಹೇಳಿ ಇಷ್ಟೊಂದು ದೊಡ್ಡ ದಸರಾ ಉತ್ಸವವನ್ನು ಮಾಡುವಂಥ ಸಂಕಲ್ಪ ಏನೊಂದು ವಿಘ್ನಗಳಿಲ್ಲದೆ ನಿರ್ವಿಘ್ನದಿಂದ ಎಲ್ಲರನ್ನೂ ಆ ತಾಯಿ ಪರಮಾರಿಸಿಕೊಂಡು ಆ ಉತ್ಸವವನ್ನು ಚಂದದಿಂದ ಮಾಡಿಸಿಕೊಟ್ಟು ಆ ತಾಯಿಯೇ ಅದನ್ನು ಯಜಮಾನ ಸ್ಥಾನ ನಿಂತುಕೊಂಡು ನಮ್ಮ ಕೈಯಿಂದ ಅದನ್ನು ಮಾಡಿ ಎಲ್ಲರಿಗೂ ಕೂಡ ಆ ಅನುಗ್ರಹ ಆಗುವಂತೆ ನಡೆಸಿಕೊಳ್ಬೇಕು ಅಂತ ಹೇಳಿ ನಾವು ಸರ್ವರಿಗೂ ದೇವರಿಗೆ ಪ್ರಾರ್ಥನೆ ಮಾಡುವಂತ ಮಹಾಲಕ್ಷ್ಮಿ ನಾಮಸ್ಮರಣಂ ಗೋವಿಂದಾಲಿ ಗೋವಿಂದ. ಸರ್ಕಾರದಿಂದಲೂ ಕೂಡ ವಿಶೇಷ ಅನುದಾನ ಕೂಡ
ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋತ್ರಾಯಿನೋ ದೇವಿ ದುರ್ಗೆ ದೇವಿ ನಮಸ್ತೆ. ಅತ್ಯಂತ ಪರಮಭಕ್ತರು. ಅಲ್ಲಿಯೂ ಕೂಡ ತಾಯಿ ಸ್ವೀಕಾರ ಮಾಡಿ ಸಾಮಾನ್ಯ ವೃತ್ತಿ ಅಲ್ಲ, ವೀರಮಾರುತಿಯ ಶಕ್ತಿ ಬರಬೇಕು ಅವರಿಗೆಲ್ಲರಿಗೂ ಶಕ್ತಿ ಮಾಡುವವರಿಗೆ. ಹನುಮಂತ ದೇವರ ಅನುಗ್ರಹ ಬರಬೇಕು. ಆ ರೀತಿಯ ದೇವರ ಮಾಡಿ ಒಳ್ಳೆಯ ಸ್ಥಾನ ಹಾಗೆ ರಾಜ್ಯ ಮಟ್ಟದಲ್ಲಿ ಕೂಡ ಅನುಗ್ರಹ ಆಗುವಾಗಿ ಸಿಗಲಿಲ್ಲ, ಬೇಗ ಆಯ್ತು. ಯಾವುದೇ ಕೆಲಸ ಮಾಡಿಕೊಡ್ತಾರೆ, ಅಪಾರ ಕಾಳಜಿ ಇದೆ. ನಮಸ್ತೆ ಮಹಾಮಾರಿ ಶ್ರೀ ಪೀಠೆ ಪ್ರಮೋದರಿಗೆ ತಂದೆಯವರು ಮಾಡಿಸಿದ್ದಾರೆ. ನಮಸ್ತೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಪಾರ ಇದೆ, ಕೊಡ್ತೀನಿ ನಾನು ಎಲ್ಲ ಹೇಳಿದೆ. ಸರ್ಕಾರ ಕೊಡಬೇಕು, ಆ ತಾಯಿ ಸಿದ್ದರಾಮಯ್ಯನೇ ಮನಸ್ಕೊಡ್ಬೇಕು ಅಷ್ಟೇ. ಪರಿಸ್ಥಿತಿ ಹಿಂದಾಡಲ್ಲ, ನಮ್ಮ ಜೊತೆ ಬರಲಿ ಎಲ್ಲ ಮನೆ ಬೆಂಗಳೂರಿಗೆಲ್ಲ ಹೋಗಿ ಬಂದ ಪ್ರಾಣ ಪಟ್ಟ ದಾರಿ ತಪ್ಪ ತಾಯಿ ಆಶೀರ್ವಾದ ಯಾವಾಗಲೂ ಇರಬೇಕು. ಸರ್ವೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮಸ್ತೆ. ವಿಶೇಷವಾಗಿ ಇವತ್ತಿನ ದಿವಸವೂ ಕೂಡ ಅದು ಗೌರಿ ತೃತೀಯ ಬಂದದ್ದು ಭಾಳ ವಿಶೇಷ. ಅಂತಹ ಒಳ್ಳೆಯ ದಿವಸದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆ ದಸರಾ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಅದರಿಂದ ಎಲ್ಲರಿಗೂ ಕೂಡ ಅದರಿಂದಾಗಿ ಆಮಂತ್ರಣ ಸಿಕ್ಕಿ ಅವರೆಲ್ಲರೂ ಬಂದು ಆ ವಿಶೇಷ ರೀತಿಯ ಸೇವೆಯಲ್ಲಿ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಹಾಗೆ ನೀವು ಅದನ್ನು ಜವಾಬ್ದಾರಿತವಾಗಿ ದೊಡ್ಡ ಒಂದು ಜವಾಬ್ದಾರಿ ಅಂತಹ ಒಂದು ಇದನ್ನು ವಹಿಸಿಕೊಂಡು ನೀವು ಎಲ್ಲರ ಹತ್ರ ಕೂಡ ಹೋಗಿ ತಾಯಿಯ ನಮ್ಮ ಒಂದು ಏನದಲ್ಲ ತಾಯಿಯ ಸೇವೆಗೋಸ್ಕರ ನೀವು ರಾತ್ರಿ ಇಡೀ ಆ ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮಗೆ ದೇವರು ಪೂರ್ಣ ಆಯುಷ್ಯ, ಪೂರ್ಣ ಆರೋಗ್ಯ, ಸ್ಥಾನ, ಕೀರ್ತಿ, ಮನಸ್ಸಿನಲ್ಲಿ ಏನು ಯೋಜನೆಯನ್ನು ಇಟ್ಟುಕೊಂಡಿದ್ದರು ಆ ಯೋಜನೆಯನ್ನು ದೇವರು ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಟ್ಟು ಹೋದಲ್ಲಿ ಬಂದಲ್ಲಿ ಸರ್ವದಲ್ಲಿ ಕೂಡ ಆ ಮಹಾತಾಯಿ ಒಳ್ಳೆದು ನಡೆಸಬೇಕು. ಜಗದಂಬ ಪ್ರಸಾದ ಸ್ಥಿತಿರಸ್ತು ಆ ಚಂದ್ರಾರ್ಕ ವಂಶಾಭಿವೃದ್ಧಿರಸ್ತು ಉತ್ತರೋತ್ತರ ಅಭಿವೃದ್ಧಿರಸ್ತು. ಮಕ್ಕಳೆಲ್ಲ ಒಂದು ವಾರ ಭರವಸೆ ಕೊಟ್ಟಿದ್ದಾರೆ. ಆ ತಾಯಿ ಅವರಿಗೆ ಏನು ಡೊನೇಷನ್ ಕೊಡೋರಿಗೆ ಮನಸ್ಸು ಕೊಡಬೇಕು. ಕ್ಷೇತ್ರ ಅಭಿವೃದ್ಧಿ ಅವರಿಗೆ ಅವ್ರ ಕುಟುಂಬಕ್ಕೆ ತುಂಬ ಶಾಂತಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋತ್ರಾಯಿನೋ ದೇವಿ ದುರ್ಗೆ ದೇವಿ ನಮಸ್ತೆ. ವಿಶೇಷವಾದ ತಾಪತ್ರನ ಮತ್ತು ಬಿಟ್ಟು ಸಂಸಾರನ ಮತ್ತು ಬಿಟ್ಟು ದೇವರನ್ನ ಸೇವೆಗೋಸ್ಕರ ವಿದೇಶಕ್ಕೂ ಗೊತ್ತು ಆ ತಾಯಿ ಸೇವೆಗೋಸ್ಕರ ಆಯುಷ್ಯ ಆರೋಗ್ಯ ಬರಡು ಮತ್ತು ಉದ್ಯೋಗಗಳನ್ನೇ ಅಭಿವೃದ್ಧಿ ಬರಡು ಸಂಸಾರ ಸುಖ ಶಾಂತಿ ಕೊಟ್ಟು ನಮ್ಮ ಸ್ಥಾನ ಮಾನ ಕೀರ್ತಿ ಭದ್ರಕಾಳಿ ಗಣಪತಿ ದೇವರಲ್ಲಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇವತ್ತು ದಸರಾ 4ನೇ ದಸರಾ ಉತ್ಸವದ ಉಚ್ಚಿಲ ದಸರಾ ಉತ್ಸವದ ಈ ಕಾರ್ಯದಲ್ಲಿ ಇನ್ವಿಟೇಷನನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 11 ದಿನಗಳ ಕಾರ್ಯಕ್ರಮ ನಡೀಲಿಕ್ಕಿದೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲರೂ ಕಮಿಟಿಯವರು ಜಯಕೋಟೆಯ ನೇತೃತ್ವದಲ್ಲಿ ಮಾಡಲಿಕ್ಕಿದ್ದೇವೆ. ವಸ್ತು ಪ್ರದರ್ಶನ, ಈ ಸಲದ ವಸ್ತು ಪ್ರದರ್ಶನ ಅತ್ಯಂತ ಒಳ್ಳೆಯ ರೀತಿಯಲ್ಲಿರ್ತದೆ. ಅದನ್ನು ಹೀಗೆ ಹೇಳಲಿಕ್ಕಾಗಲ್ಲ. ಖಂಡಿತ ನಾವು ಹತ್ರ ಮೈಸೂರು ದಸರಾ ವೈಭವವನ್ನು ನಾವು ಇಲ್ಲಿ ಖಂಡಿತ ಉಚ್ಚರದಲ್ಲಿ ಕಾಣಲಿಕ್ಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಚ್ಚುಕಟ್ಟಾದ ಅನ್ನಪ್ರಸಾದ ವ್ಯವಸ್ಥೆ, ಸಂಜೆ ಉಪಹಾರದ ವ್ಯವಸ್ಥೆ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗುರುಕಿರಣ್ ನೈಟ್ಸ್, ಯುವ ದಸರಾವನ್ನು ಗುರುಕಿರಣ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ದಸರಾ ಎಲ್ಲ ದುರ್ಗಾ ಹಾಗೂ ಎಲ್ಲ ನವದುರ್ಗಿಯರ ಒಂದು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆ ಮಾನ್ಯ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೆ ಅನೇಕ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಸಲದ ದಸರಾ 11 ದಿವಸದ ದಸರಾ ಅತ್ಯಂತ ಯಶಸ್ವಿಯಾಗಿ ಆಗ್ತದೆ. ಜಲಸ್ತಂಭನ ಕೂಡ ಒಂದು ಆಕರ್ಷಣೀಯವಾಗಿ ನಾವು ಮಾಡಲಿಕ್ಕಿದ್ದೇವೆ. ಖಂಡಿತ ಎಲ್ಲರ ಒಂದು ಭಕ್ತರ ಸಹಕಾರ ನಮಗಿರಲಿ. ಏನು ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಇದು ಮಾಡಿಕೊಂಡು ನಮಗೆ ಸಹಕಾರ ಮಾಡಿ ನಾವು ಅತ್ಯಂತ ಒಳ್ಳೆಯ ರೀತಿಯಿಂದ ಒಳ್ಳೆಯ ಸೇವಾ ಮನೋಭಾವನೆಯಿಂದ ಈ ದಸರಾವನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದೇವೆ. ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕಂತೇಳಿ ನಮ್ಮ ಎಲ್ಲ ಕಮಿಟಿಯ ಹಾಗೂ ನಮ್ಮ ಮಾರ್ಗದರ್ಶಕರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದ ನಾಡೋಜ ಜಿ ಶಂಕರ್ರವರ ಒಂದು ಕನಸು. ಖಂಡಿತ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ದಸರಾ ಕಾರ್ಯಕ್ರಮ ನಡೆಯುತ್ತೆ. ಯಾಕಂದರೆ ಪ್ರತಿದಿನ 11 ದಿವಸ ಈ ವರ್ಷ ಒಂದು ದಿವಸ ಜಾಸ್ತಿ ನಮಗೆ ದೇವರ ಸೇವೆ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ. 11 ದಿವಸ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮೈಸೂರು ದಸರಾದಷ್ಟೇ ನಾವು ಈ ಒಂದು ದಸರಾವನ್ನು ವಿಜೃಂಭಣೆ ಮಾಡಬೇಕಂತೇಳಿ ನಾವು ಆಶಿಸಿದ್ದೇವೆ. ಖಂಡಿತ ಇದಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಸಾಧಾರಣ ಒಂದು 3 ತಿಂಗಳಿಂದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಇವತ್ತು ಇದರ ಆಮಂತ್ರಣ ಪತ್ರಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ ಆಮಂತ್ರಣ ಪತ್ರಿಕೆಯಲ್ಲಿ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ನಾಡ್ದು ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು, ಜಲಸ್ತಂಭನ ಕಾರ್ಯಕ್ರಮ ಇರ್ಬೋದು, ಎಲ್ಲ ತುಂಬ ಅಚ್ಚುಕಟ್ಟಾಗಿ ಅತ್ಯಂತ ವಿಜೃಂಭಣೆಯಿಂದಾಗಿ ವಿಶೇಷ ರೀತಿಯಲ್ಲಿ ನಡೆಯಬೇಕಂತೇಳಿ ನಮ್ಮ ಆಡಳಿತ ಸಮಿತಿಯ ಹಾಗೂ ದಸರಾ ಸಮಿತಿಯ ಹಾಗೂ ಎಲ್ಲರ ಆಕಾಂಕ್ಷೆ. ಖಂಡಿತ ಇದಕ್ಕೆ ಜನರ ಸಲಹೆ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ಖಂಡಿತ ಎಲ್ಲರೂ ಸಹಕಾರವನ್ನು ನೀಡಬೇಕು. ಈಗಾಗಲೇ ಜನರು ಆತುರದಿಂದ ಕಾಯ್ತಾ ಇದ್ದಾರೆ, ಯಾವಾಗ ಸೆಪ್ಟೆಂಬರ್ 22 ತಾರೀಕು ಆಗಮಿಸಿದಂತೇಳಿ. ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾವು ಭಾವಿಸ್ತೇವೆ. ದಸರಾ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 22ವರೆಗೆ ನಡೆಯುವಂಥ ಈ ಒಂದು ಉಚ್ಚಿಲ ದಸರಾ ಯಶಸ್ವಿ 3 ದಸರಾಗಳನ್ನು ಪೂರೈಸಿ ಇದೀಗ 4ನೆಯ ದಸರಾಕ್ಕೆ ನಾವು ಅಣಿಯಾಗ್ತಿದ್ದೇವೆ. ನಮ್ಮ ಮಾರ್ಗದರ್ಶಕರಾದ ನಾಡೋಜ ಶಂಕರ್ ಹಾಗೆಯೇ ಮಹಾಜನ ಸಂಘದ ನೇತೃತ್ವದಲ್ಲಿ ನಡೆದಿರುವಂಥ ಈ ಒಂದು ದಸರಾ ಉತ್ಸವ ವಿಶ್ವವಿಖ್ಯಾತವಾಗಿ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಭರದಿಂದ ಪೂರ್ವ ಸಿದ್ಧತೆ ನಡೀತಾ ಇದೆ. ಅದೇ ರೀತಿ ಕಳೆದ ಬಾರಿಗಿಂತಲೂ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿ ನಾವು ಈ ಒಂದು ದಸರಾ ಉತ್ಸವವನ್ನು ಆಚರಣೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವಸ್ತು ಪ್ರದರ್ಶನ ಇರಲಿ, ಜಲಸ್ತಂಭನ ಇರಲಿ, ಇದರಲ್ಲಿ ಕೂಡ ಪ್ರತ್ಯೇಕವಾಗಿ ನಾವು ಜವಾಬ್ದಾರಿಯನ್ನು ತಗೊಂಡು ಕಳೆದ ಬಾರಿಗಿಂತಲೂ ಈ ಸಲ ಅತಿ ವಿಜೃಂಭಣೆಯಿಂದ ನಡೆಸುವ ನಾವು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಶ್ರೀ ತಾಯಿ ಮಹಾಲಕ್ಷ್ಮಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತಿದ್ದೆ.